ಉಡುಪಿ ಜಿಲ್ಲೆಯಾಗಿ 2 ದಶಕ ಕಳೆದರೂ ಇನ್ನೂ ಕೂಡ ಜಿಲ್ಲಾ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಲ್ಲ. ಸಚಿವರು ಮತ್ತು ಶಾಸಕರು ಕೇವಲ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ. ತಕ್ಷಣ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಒತ್ತಾಯಿಸಿ ಅಜ್ಜರಕಾಡು ಹುತಾತ್ಮ ವೇದಿಕೆ ಎದುರು ಯುವಶಕ್ತಿ ಕರ್ನಾಟಕ ಸಂಘಟನೆಯಿಂದ ಉಪವಾಸ ಸತ್ಯಾಗ್ರಹ ನಡೆಯಿತು. ಉಡುಪಿ ಜಿಲ್ಲಾಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಂತೆ ಈಗಾಗಲೇ ಅನೇಕ ಹೋರಾಟಗಳು ನಡೆದಿದೆ. ಇದೀಗ ಯುವಶಕ್ತಿ ಕರ್ನಾಟಕ ಸಂಘಟನೆ ಜಿಲ್ಲಾ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಂತೆ ಒತ್ತಾಯಿಸಿ ಗಾಂಧಿ ಜಯಂತಿಯಂದೇ ಉಪವಾಸ ಸತ್ಯಾಗ್ರಹ ನಡೆಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಸರ್ಕಾರಿ ಆಸ್ಪತ್ರೆಯನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಎಂಬ ಬೇಡಿಕೆಯನ್ನು ಇಟ್ಟುಕೊಂಡು ಯುವಶಕ್ತಿ ಕರ್ನಾಟಕ ವೇದಿಕೆ ವತಿಯಿಂದ ಉಪವಾಸ ಸತ್ಯಾಗ್ರಹ ನಡೆಯಿತು. ಖ್ಯಾತ ಮನೋವೈದ್ಯ ಪಿವಿ ಭಂಡಾರಿ ಉಪವಾಸ ಸತ್ಯಾಗ್ರಹಕ್ಕೆ ಸಾಥ್ ನೀಡಿದರು. ಶಾಸಕರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದಿದ್ದಾರೆ. ಅವರು ಭರವಸೆಯನ್ನು ಕೊಡುವುದು ಬೇಡ, ಮೊದಲು ಕಟ್ಟಡ ನಿರ್ಮಾಣವಾಗಲಿ, ಬಳಿಕ ನಾವು ಅದನ್ನು ನಂಬ್ತೇವೆ ಅಂತ ಹೇಳಿದರು. ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವ ಬದಲಿಗೆ ಖಾಸಗಿಯವರು ಕಟ್ಟಿಕೊಟ್ಟದನ್ನು ಇವರಿಗೆ ಬೇಕಾದ ಹಾಗೆ ಸೌಕರ್ಯಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಇವರು ಆಸ್ಪತ್ರೆಯನ್ನು ಉದ್ಧಾರ ಮಾಡಲ್ಲ, ಬೇರೆಯವರು ಮಾಡಿದ್ದನ್ನು ಉಳಿಸುವುದಿಲ್ಲ. ಇಂತಹ ದುಸ್ಥಿತಿಯಲ್ಲಿರುವ ಈ ಆಸ್ಪತ್ರೆಯನ್ನು ಸರಿ ಮಾಡಲಿಕ್ಕೆ ಈಗ ನಮ್ಮ ರಘುಪತಿ ಭಟ್ರು 2 ಸರಿ MLA ಆದರು, ಪ್ರಮೋದ್ ಮಧ್ವರಾಜ್ ಫಸ್ಟ್ ಟೈಮ್ MLA ಆಗಿ ಮಿನಿಸ್ಟರ್ ಆದರು. ಇವರಿಗೆ ಬೇಕಾದ್ದೆಲ್ಲ ಮಾಡ್ಕೊಳ್ತಾರೆ. ಆದರೆ ನಮ್ಮ ಆಸ್ಪತ್ರೆಯನ್ನು ಯಾಕೆ ಉದ್ಧಾರ ಮಾಡಲ್ಲ? ಯಾಕೆ ಈ ಆಸ್ಪತ್ರೆಯ ಪರಿಸ್ಥಿತಿ ಈ ರೀತಿ ಇದೆ?